ಪಾರುಗಾಣಿಸಬೇಕು, ಇವುಗಳಿಂದ ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು ಅನ್ನೋದನ್ನ ಇಲ್ಲಿ ಭಗವಂತ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾನೆ. ಇಲ್ಲಿ ಈ ಒಂದು ಚಿತ್ರದಲ್ಲಿ ನಾವು ಕಾಣಬಹುದು, ಇಲ್ಲಿ ಬೆಂಕಿ ಹೊಗೆಯಿಂದ ಆವೃತವಾಗಿದೆ, ಕನ್ನಡಿ ಧೂಳಿನಿಂದ ಆವೃತವಾಗಿದೆ, ಭ್ರೂಣ ಒಂದು ಗರ್ಭದಲ್ಲಿ ಆವೃತವಾಗಿ ಇದೆ. ಇದು ಮನುಷ್ಯ ಜನ್ಮವನ್ನು ಹೋಲಿಸಿದ್ರೆ ಇದು ಪ್ರಾಣಿ ಜನ್ಮ, ಇದು ಗಿಡ ಮರಗಳ ಜನ್ಮವನ್ನು ಹೋಲಿಸ್ತದೆ. ಈಗ ನೀವು ಇಲ್ಲಿ ನೋಡುವುದಾದ್ರೆ ಇದು ಬೆಂಕಿಯಿಂದ ಆವರಿಸಲ್ಪಟ್ಟಂತಹ ಒಂದು ಹೊಗೆಯಿಂದ ಆವರಿಸಲ್ಪಟ್ಟಂತಹ ಬೆಂಕಿ, ಅದು ಮನುಷ್ಯ ಜನ್ಮವನ್ನ ಹೇಳ್ತದೆ. ಹಾಗೆ ಕನ್ನಡಿಯನ್ನು ಆವರಿಸಿದಂತಹ ಧೂಳು ಅದು ಪ್ರಾಣಿ ಜನ್ಮವನ್ನ ತಿಳಿಸ್ತದೆ. ಹಾಗೆ ಮರಗಳಿಂದ ಈ ಭ್ರೂಣವು ಗರ್ಭಕೋಶದಲ್ಲಿ ಮುಚ್ಚಿರುವುದನ್ನ ಈ ಮರಗಳಿಗೆ ಹೋಲಿಸ್ತಾರೆ. ಆ ಉದಾಹರಣೆಯನ್ನ ಕೊಟ್ಟು ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ.